ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ಪೆಷಲಾಗಿ ಹೆಣ್ಮಕ್ಳಿಗೆ ಒಂದು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ಬಿಟ್ಟು ಒಂದು ಏನು ಹೇಳೋದು ಅದಕ್ಕೆ ಪ್ಯಾಕ್ ಅಂತ ಹೇಳೋಣ, ಪ್ಯಾಕ್ ಮಾಡಬೇಕು ಅಂತ ಇದ್ದೀನಿ. ಅವ್ರಿಗೂ ಅದರ ಬಗ್ಗೆ ತಿಳಿಸ್ಬೇಕು ಅಂತ ಇದ್ದೀನಿ. ಇದು ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಇದು ಯೂಸ್ ಆಗುತ್ತೆ. ಏನಂದರೆ ಆಯಿಲಿ ಸ್ಕಿನ್ನಿನವ್ರಿಗೂ ಯೂಸ್ ಆಗುತ್ತೆ, ಡ್ರೈ ಸ್ಕಿನ್ನಿನವ್ರಿಗೂ ಆಗುತ್ತೆ, ಆಮೇಲೆ ನಾರ್ಮಲ್ ಸ್ಕಿನ್ನಿನವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ. ಅದು ಹೇಗೆ ಮಾಡೋದು ಮತ್ತು ಏನೆಲ್ಲ ಬೇಕು ಅಂತ ನಾವು ನೋಡ್ಕೊಂಡು ಬರೋಣ. ನಾನು ತುಂಬ ಉದ್ದಕ್ಕೆ ಈ ವಿಡಿಯೋನ ಹೇಳ್ಕೊಂಡು ಹೋಗಲ್ಲ, ಯಾಕೆಂದರೆ ಕೆಲವರು ತುಂಬ ಹೊತ್ತು ಮಾತಾಡಿ ತಲೆ ಬಿಸಿ ಮಾಡ್ತಾರೆ. ನನಗೂ ಇಷ್ಟ ಇಲ್ಲ ಆ ಥರ ಎಲ್ಲ. ಬನ್ನಿ, ನಾವು ಇವಾಗ ಮನೆಯಲ್ಲೇ ಕೂತ್ಬಿಟ್ಟು ಪಾರ್ಲರಿಗೆ ಹೋಗದೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ನಾವು ಉಪಯೋಗಿಸಿ ಅದರಿಂದ ನಾವು ಪ್ಯಾಕ್ ತಯಾರು ಮಾಡೋಣ. ಇದು ಬಿಳಿ ಆಗಲಿಕ್ಕೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ ಇರುತ್ತೆ ಅಲ್ವಾ? ನನಗೂ ಬ್ರೈಟ್ ಆಗಬೇಕು, ಒಂದು ಫಂಕ್ಷನಲ್ಲಿ ನಾನು ಎದ್ದು ಕಾಣಬೇಕು, ಎಲ್ಲರೂ ನನ್ನನ್ನೇ ನೋಡಬೇಕು ಅನ್ನೋ ಒಂದು ಗಂಡಾಗಲಿ ಇಲ್ಲ ಹೆಣ್ಣಾಗಲಿ ಎಲ್ರಿಗೂ ಒಂದು ಆಸೆ ಇರುತ್ತೆ. ನನಗೂ ಒಬ್ಬರ ಥರನೇ ವೈಟಿಗಿರಬೇಕು, ಬಿಳಿಯಾಗಿರಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಇದನ್ನು ನಾನು ಇವಾಗ ಮಾಡಿ ತೋರಿಸುವಂಥ ಒಂದು ಹರ್ಬಲ್ ಪ್ಯಾಕ್, ನೀವು ಇದನ್ನು ಡೈಲಿ ಯೂಸ್ ಮಾಡ್ಬೋದು. ಆದರೆ ಡ್ರೈ ಸ್ಕಿನ್ನಿನವರು ಒಂದು ಸ್ವಲ್ಪ ಕೈಗೆ ಅಪ್ಲೈ ಮಾಡಿಬಿಟ್ಟು ಮತ್ತೆ ನೀವು ಯೂಸ್ ಮಾಡ್ಕೊಳ್ಳಿ. ಡ್ರೈ ಸ್ಕಿನ್ನಿನವರು ವಾರಕ್ಕೊಂದು 2 ಸಲ ಯೂಸ್ ಮಾಡಿದರೆ ಸಾಕು. ಮತ್ತು ಆಯಿಲಿ ಸ್ಕಿನ್ನಿನವರು ಮತ್ತು ನಾರ್ಮಲ್ ಸ್ಕಿನ್ನಿನವರು ಇದನ್ನು ನೀವು ಒಂದು ಸಲ ಮಾಡಿದರೆ ಒಂದು 3 ಸಲ 4 ದಿನ ಯೂಸ್ ಮಾಡ್ಬೋದು. ಇದು ಕಂಟಿನ್ಯೂ ಡೈಲಿ ಯೂಸ್ ಮಾಡ್ಬೋದು, ಏನು ಸೈಡ್ ಎಫೆಕ್ಟ್ ಇಲ್ಲ. ನನಗೇನಾದರೂ ಅದಾಗುತ್ತೆ ಇದಾಗುತ್ತೆ ಅಂತ ಭಯ ಪಡ್ತಾರೆ. ಏನು ತಲೆಬಿಸಿ ಮಾಡ್ಕೋಬೇಡಿ. ಇದು ಮನೆಯಲ್ಲಿರುವಂತಹ ನಮ್ಮ ಅಡಿಗೆಗೆ ಬಳಸುವಂತಹ ವಸ್ತುಗಳು. ಇದರಲ್ಲಿ ಏನೂ ಸೈಡ್ ಎಫೆಕ್ಟ್ ಬರಲ್ಲ. ನೀವು ಗಂಡೆ ಆಗಲಿ ಎಣ್ಣೆ ಆಗಲಿ ಇದು ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು. ಮಕ್ಕಳಿಗಾದರೆ 12 ವರ್ಷದ ನಂತರ ಯೂಸ್ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳಿಗೆ ಹಾಕಕ್ಕೆ ಹೋಗಬೇಡಿ. ತುಂಬ ಕಪ್ಪಗಿರ್ತಾರೆ, ನನ್ನ ಮಗು ಕಪ್ಪಗಿದೆ, ಹಾಗಿದೆ, ಹೀಗಿದೆ ಅಂತ ಹೇಳ್ಬಿಟ್ಟು ತುಂಬ ತಾಯಂದ್ರಿಗೆ ಟೆನ್ಷನ್ ಇರುತ್ತೆ. ಆದರೆ ದಯವಿಟ್ಟು ಚಿಕ್ಕ ಮಕ್ಕಳಿಗೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಕ್ಕಳಿದ್ದು ಸ್ಕಿನ್ನು ಒಂಥರ ಹೂವಿನ ಥರ, ಹಾಗಾಗಿ ತುಂಬ ಸಾಫ್ಟ್ ಇರುತ್ತೆ. ಇವಾಗಲೇ ಹಚ್ಚಕ್ಕೆ ಹೋಗಬೇಡಿ. ಕಪ್ಪಿದ್ರೇನು ಬಿಳಿದ್ರೇನು ದೇವರು ಕೊಟ್ಟ ಇದು ತಾನೇ. ಮತ್ತು ಅವರಿಗೆ ವಯಸ್ಸಿಗೆ ಬಂದ ಮೇಲೆ ನೀವು ಬೇಕಾದರೆ ಟ್ರೈ ಮಾಡ್ಕೊಳ್ಳಿ. ಇವಾಗ ನಾವು ಇದನ್ನು ಹೇಗೆ ಮಾಡೋದು ನೋಡೋಣ. ನೋಡಿ, ನಾನು ಮೊದಲನೇದಾಗಿ ನಿನ್ನೆ ನಾನು ಒಂದು ಬೆಳ್ತಿಗೆ ಅಕ್ಕಿನ ಅಂದರೆ ರೇಷನ್ ಅಕ್ಕಿನ ನಾನು ನೀರಲ್ಲಿ ನೆನೆ ಹಾಕಿಟ್ಬಿಟ್ಟು ಅದರಿಂದ ನಾನು 2 ಟೇಬಲ್ ಸ್ಪೂನಷ್ಟು ಹಿಟ್ಟು ತೊಗೊಂಡಿದ್ದೀನಿ, ರುಬ್ಬಿರುವಂಥ ಹಿಟ್ಟು. ನಿಮ್ಮ ಮನೆಯಲ್ಲಿ ಏನಾದರೂ ಅಕ್ಕಿ ಹಿಟ್ಟು ಇದ್ದರೆ ನೀವು ಅದನ್ನು ಜಾಡಿಸಿ ಅದರ ಪುಡಿ ತೊಗೋಬೋದು. ಯಾಕಂದರೆ ಅದರಲ್ಲಿ ತುಂಬ ಪುಡಿ ನುಣ್ಣಗಿರಲ್ಲ, ತರಿಯಾಗಿರುತ್ತೆ. ಮನೆಯಲ್ಲೇ ನೀವು ಅಕ್ಕಿನ ನೆನೆ ಹಾಕಿಬಿಟ್ಟು ಈ ಥರ ರುಬ್ಬಿ ನೀವೇನಾದರೂ ದೋಸೆನ ಏನಾದರೂ ಮಾಡೋ ಒಂದು ಹಿಟ್ಟಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತೆಗೆದುಬಿಡಿ. ನಾನು ಹಾಗೆಯೇ ನಿನ್ನೆ 2 ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಉಪ್ಪು ಹಾಕೋಕ್ಕೆ ಹೋಗಬೇಡಿ ಮುಂಚೆನೇ, ಉಪ್ಪು ಮತ್ತೆ ಹಾಕಿ. ನಾವು ಉಪ್ಪು ಹಾಕೋಕ್ಕೆ ಮುಂಚೆ ನಾನು ತೊಗೊಂಡಿರೋದು. ಹಾಗಾಗಿ ಇದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟಿದೆ, ನೆನೆ ಹಾಕಿರುವ ರುಬ್ಬಿರುವ ಅಕ್ಕಿ ಹಿಟ್ಟು. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು. ನೋಡಿ, 2 ಟೇಬಲ್ಸ್ ತೊಗೊಂಡಿದ್ದೀನಿ. ಡ್ರೈ ಸ್ಕಿನ್ನಿನವರಾದರೆ ಅರಸಿನ ಪುಡಿ ತೊಗೊಳ್ಳುವಾಗ 1/2 ಟೇಬಲ್ ಸ್ಪೂನಷ್ಟು ಮಾತ್ರ ತೊಗೊಳ್ಳಿ. ನಂದು ಡ್ರೈ ಸ್ಕಿನ್ನು, ಹಾಗಾಗಿ ನಾನು ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ಮಾತ್ರ ತೊಗೊಳ್ತಾ ಇದ್ದೀನಿ. ಆಯಿಲಿಗೆ ನಾನು ಪ್ಯಾಕೆಟ್ ಹಾಲು ಹಾಕ್ತಾಯಿದ್ದೀನಿ. ಹಸಿ ಹಾಲು, ಬಿಸಿ ಮಾಡಿರೋ ಹಾಲು ಹಾಕೋಕ್ಕೆ ಹೋಗ್ಬಿಡಿ. ಹಸಿ ಹಾಲು 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನು, ನಿಮಗೆ ಕಾಣ್ತಾ ಇಲ್ಲ, ಸಾರಿ, 2 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ತಾಯಿದ್ದೀನಿ. ಮತ್ತೆ ಬೇಕಾದರೆ ಗಟ್ಟಿ ಆದರೆ ಮತ್ತೆ ಹಾಕ್ಕೋಬೋದು, ತೊಂದರೆ ಇಲ್ಲ.
ಇವಾಗ ಇದು ತುಂಬ ಇಂಪಾರ್ಟೆಂಟ್. ದಯವಿಟ್ಟು ವರ್ಜಿನ್ ಕೊಕೊನಟ್ ಆಯಿಲೇ ತೊಗೊಳ್ಳಿ. ಇದು ನಮ್ಮ ಮನೆಯಲ್ಲಿ ನಾವು ಕೊಕೊನಟ್ ಆಯಿಲ್ನ ನಾವೇ ಗಾಣಕ್ಕೆ ತೊಗೊಂಡೋಗ್ಬಿಟ್ಟು ತೆಗೆದಿರುವ ಎಣ್ಣೆ. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಒಳ್ಳೆಯದು. ನೀವು ಡೈಲಿ ನೈಟು ಮಲಗಬೇಕಾದ್ರೆ ಇದನ್ನು ಸ್ವಲ್ಪ ಮುಖಕ್ಕೆ, ಕೈ ಕಾಲಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ನೀವು ಮಲ್ಕೋಬೋದು. ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ನೀವು ಬೇಕಾದರೆ ಟ್ರೈ ಮಾಡ್ಕೊಳ್ಳಿ. ನಾನು ಸಾಧ್ಯವಾದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಮಗು ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಇವಾಗ 2 ಟೇಬಲ್ ಸ್ಪೂನಷ್ಟು ನಾನಿವಾಗ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅರಸಿನ ಪುಡಿ ಹಾಕಿದ್ದೀನಿ. ನಂದು ಡ್ರೈ ಸ್ಕಿನ್ನು, ಹಾಗಾಗಿ ನೀವು 1 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು 2 ಟೇಬಲ್ ಸ್ಪೂನ್ ಹಸುವಿನ ಹಾಲು ಹಾಕಿದ್ದೀನಿ. ಅಂದರೆ ಪ್ಯಾಕೆಟಲ್ಲಿ ಹಾಕಿದ್ದೀನಿ, ಹಸುವಿನ ಹಾಲು ಇಲ್ಲ. ಓಕೆ, ಸಾರಿ. ಇವಾಗ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನಾನು. ಇವಾಗ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಬೀಟ್ ಮಾಡ್ಕೊಳ್ಳಿ. ಫುಲ್ಲು ಮಿಕ್ಸ್ ಹಾಕಬೇಕು. ಇದು ನೋಡಿ ಗಟ್ಟಿ ಇದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಪಿಂಗಾಣಿ ಇದು ಬೌಲ್ ಇದ್ದರೆ ಒಳ್ಳೆಯದು. ನಾನು ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ. ಓಕೆ, ನೋಡಿ ಈ ಥರ ಇರಬೇಕು. ನೋಡಿ ಈ ಥರ. ಓಕೆ, ಇವಾಗ ರೆಡಿ ಆಯಿತು ತಾನೇ. ಇವಾಗ ನಾವು ಅಪ್ಲೈ ಮಾಡೋಣ. ನಾನು ಡೈರೆಕ್ಟಾಗಿ ನನ್ನ ಮುಖಕ್ಕೇ ಅಪ್ಲೈ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದೀನಿ. ನನಗೆ ರಿಸಲ್ಟ್ ಸಿಕ್ಕಿದೆ. ಯಾಕಂದರೆ ನನಗೆ ಇಲ್ಲೆಲ್ಲ ಪಿಗ್ಮೆಂಟೇಷನ್ ತುಂಬ ಇತ್ತು. ಆದರೆ ನಾನು ಡೈಲಿ ಕೊಕೊನಟ್ ಆಯಿಲ್ನ ಡೈಲಿ ಅಪ್ಲೈ ಮಾಡ್ತೀನಿ. ಅಂದರೆ ನೆನಪಾದಾಗ ಅಪ್ಲೈ ಮಾಡ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಇತ್ತು ನನಗೆ, ಪ್ರೆಗ್ನೆಂಟ್ ಇರುವಾಗ ಇದು ಬಂದಿರೋದು. ಇವಾಗ ಅದಾಗೆ ಹೋಯ್ತು ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡಿ. ಬನ್ನಿ ಇವಾಗ ಅಪ್ಲೈ ಮಾಡೋಣ. ಆಹಾ, ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು. ಇದನ್ನು ನೀವು ಮಿಕ್ಕಿ ಇದ್ದರೆ ನಿಮಗೆ ಅಪ್ಲೈ ಮಾಡಿ, ಟೆನ್ಷನ್ ಮಾಡ್ಕೋಬೇಡಿ. ತರಕಾರಿ ಇಡುವ ಜಾಗದಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಒಂದು 2-3 ದಿನ ನೀವು ಇದನ್ನು ಯೂಸ್ ಮಾಡ್ಕೊಬೋದು, ಏನು ಆಗೋದಿಲ್ಲ. ಸ್ವಲ್ಪ ಗಟ್ಟಿಯಾಗಿದ್ದರೆ ಮತ್ತೆ ಸ್ವಲ್ಪ ಹಸುವಿನ ಹಾಲು ಹಾಕ್ಬಿಟ್ಟು ಸ್ವಲ್ಪ ಇದು ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಇದನ್ನು ಅಪ್ಲೈ ಮಾಡಿಬಿಟ್ಟು 20 ನಿಮಿಷ ಹೀಗೇ ಬಿಡಬೇಕು. ದಯವಿಟ್ಟು ಯಾರೇ ಇರಲಿ, ನೀವು ಫಸ್ಟ್ ಇವಾಗ ಅಪ್ಲೈ ಮಾಡಬೇಕು ಅಂತ ಇದ್ರಿ ಅಂದರೆ ಇದನ್ನು ನೀವು ಫಸ್ಟು ಒಂದು ವಾರಕ್ಕೆ ಒಂದು ಸಲ ಮಾತ್ರ ನೀವು ಮುಖಕ್ಕೆ ಸ್ಕ್ರಬ್ ಮಾಡ್ಕೋಬೇಕು. ಡೈಲಿ ಉಜ್ಜಿ ರಬ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ಕಿನ್ನು ಅಲ್ಲಿ ಕ್ರ್ಯಾಕ್ ಬೀಳ್ತಾ ಹೋಗುತ್ತೆ, ಮತ್ತು ರಿಂಕಲ್ಸ್ ಕೂಡ ಬರುತ್ತೆ, ಸಾಧ್ಯತೆ ಇರುತ್ತೆ. ತುಂಬ ಪ್ರೆಸರ್ ಹಾಕ್ಬಿಟ್ಟು ನೀವು ಮಸಾಜ್ ಮಾಡೋಕ್ಕೆ ಹೋಗಬೇಡಿ. ನೀವು ವಾರಕ್ಕೆ ಒಂದು ಸಲ ಮಾತ್ರ ನೀವು ರಬ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಡೈಲಿ ಇದನ್ನು ಅಪ್ಲೈ ಮಾಡಬೇಕಾದ್ರೆ ರಬ್ ಮಾಡ್ತಾ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಅಪ್ಲೈ ಮಾಡಿಬಿಟ್ಬಿಡಿ. ಒಂದು ವಾರಕ್ಕೆ ಒಂದು ಸಲ ಮಾತ್ರ ರಬ್ ಮಾಡ್ಕೊಳ್ಳಿ. ನಿಮ್ಮ ಮೂಗಿನಲ್ಲೆಲ್ಲ ಏನಾದರೂ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಎಲ್ಲ ಇದೆ ಅಂತ ಹೇಳಿದರೆ ಒಂದು ಸಲ ಮಾತ್ರ ಅಪ್ಲೈ ಮಾಡುವಾಗ ರಬ್ ಮಾಡ್ಕೊಳ್ಳಿ. ಮತ್ತು ಡೈಲಿ ರಬ್ ಮಾಡೋಕ್ಕೆ ಹೋಗಬೇಡಿ. ಹಾಕಿಬಿಟ್ಟು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಬಿಡಿ ಅಷ್ಟೇ. 20 ನಿಮಿಷ ಮುಖದಲ್ಲಿ ಹಾಗೇ ಇಡಬೇಕು ಡ್ರೈ ಆಗೋಕ್ಕೆ. ಕೈ ಕಾಲು ನಿಮ್ಮ ಯಾವ ದೇಹದ ಭಾಗಕ್ಕೂ ನೀವು ಹಚ್ಕೋಬೋದು. ಇದು ತುಂಬ ರಿಸಲ್ಟ್ ಸಿಗುತ್ತೆ. ನೀವು ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡಬೇಕಾದ್ರೇ ಇದರಿಂದ ನಿಮಗೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಓಕೆ, ನಾನು ಇದನ್ನು ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಟ ಮೇಲೆ ನಾನು ವಾಶ್ ಮಾಡಿ ತೋರಿಸ್ತೀನಿ. ನೀವು ಕುತ್ತಿಗೆಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ನಾನು ಕುತ್ತಿಗೆಗೆ ನಂದು ಇದು ಬಟ್ಟೆ ಸ್ವಲ್ಪ ಕಾಲರ್ ಇದು ಬಟ್ಟೆ ಅಂದ್ಕೊಳ್ಳುತ್ತೆ ಅಂತ ಇದು ಮಾಡ್ತಾಯಿದ್ದೀನಿ, ಸ್ವಲ್ಪ ಹಚ್ತಾಯಿದ್ದೀನಿ. ಇಲ್ಲಾಂದರೆ ಮುಖ ಒಂದು ಕಲ್ಲರು, ಕುತ್ತಿಗೆ ಒಂದು ಕಲರ್ ಬರುತ್ತೆ. ಓಕೆ, ಇದು 20 ನಿಮಿಷ ನಾನು ಹೀಗೇ ಬಿಟ್ಬಿಟ್ಟು ಇಲ್ಲಿಗೆ ಕೂಡ ಹಾಕ್ಕೊಳ್ಳಿ. ಇಲ್ಲಿಗೆ ಕೂಡ ಕಣ್ಣು ಮುಚ್ಕೊಂಡು ಜಾಗೃತೆಯಿಂದ ಹಾಕ್ಕೊಳ್ಳಿ. ಯಾಕಂದರೆ ಕಣ್ಣಿನೊಳಗೆ ಹಾಕೋಬೇಡಿ.
ಈ ಥರ. ಓಕೆ, ಡ್ರೈ ಆದಮೇಲೆ ನಾನು ತೋರಿಸ್ತೀನಿ ಎಷ್ಟು ರಿಸಲ್ಟ್ ಬಂದಿದೆ ಅಂತ, ನಿಮಗೆ ಗೊತ್ತಾಗುತ್ತೆ. ಓಕೆ ಓಕೆ 20 ನಿಮಿಷ ಆಯಿತು. 20 ನಿಮಿಷ ಬಿಟ್ಟು ಇವಾಗ ನಾನು ಫೇಸ್ ವಾಶ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಮಾತಾಡೋಕ್ಕಾಗ್ತಾಯಿಲ್ಲ. ವಾಶ್ ಮಾಡಿದ ಮೇಲೆ ತೋರಿಸ್ತೀನಿ. ನೋಡಿ ಎಷ್ಟೊಂದು ಬ್ರೈಟ್ ಬಂತು ನೋಡಿ. ಆವಾಗ ಇದ್ದ ಸ್ಕಿನ್ನಿಗೂ ಇವಾಗಿದ್ದ ಸ್ಕಿನ್ನಿಗೂ ಎಷ್ಟು, ನಾನು ನೀರು ಕೂಡ ನಾನು ಇದು ಮಾಡಿಲ್ಲ, ತೊಳೆದ್ಬಿಟ್ಟು ಡೈರೆಕ್ಟಾಗಿ ಬಂದಿದ್ದೀನಿ. ನಾನು ನಿಮಗೆ ತೋರಿಸ್ಬೇಕು ನೋಡಿ, ಎಷ್ಟು ಡಿಫ್ರೆಂಟ್ ಇದೆ ನೋಡಿ. ನೋಡಿ ನೋಡಿ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಸಾಫ್ಟ್ ಆಗುತ್ತೆ ಸ್ಕಿನ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ವೈಟ್ ಆಯಿತು ಫೇಸ್. ಒಂದು ಸಲಕ್ಕೆ ನಿಮಗೆ ಈ ಥರ ಡಿಫ್ರೆಂಟ್ ಕಾಣಬೇಕಾದ್ರೆ ನೀವು ಡೈಲಿ ಅಪ್ಲೈ ಮಾಡಿದರೆ ನಿಮಗೆ ಎಷ್ಟು ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಒಂದು ಸಲ ಮಾತ್ರ ಯೂಸ್ ಮಾಡಿದ್ದೀನಿ, ನನಗೆ ಡೈಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್, ಮಗ ಇದ್ದಾನೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಹಾಗಾಗಿ ನಾನು ಆವಾಗವಾಗ ನೆನಪಾದಾಗ ಅಪ್ಲೈ ಮಾಡ್ತೀನಿ. ನೀವು ಡೈಲಿ ಅಪ್ಲೈ ಮಾಡಿ, ಸೂಪರಾಗಿ ರಿಸಲ್ಟ್ ಬರುತ್ತೆ. ನಿಮಗೇನಾದರೂ ಮದುವೆಗೆ ಫಂಕ್ಷನ್ನಿಗೆಲ್ಲ ಹೋಗೋಕ್ಕೆ, ನಿಮಗೆ ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ ಇದನ್ನು ಆಲ್ರೆಡಿ ನೀವು ಮನೆಯಲ್ಲಿ ರೆಡಿ ಮಾಡಿಟ್ರೆ, ನೀವು ಹೋಗೋ ಮುಂಚೆನೇ ಒಂದು 20 ನಿಮಿಷ ಮುಂಚೆ ಇದು ಈ ಥರ ಮಾಡಿಬಿಟ್ಟು ನೀವು ಪ್ಯಾಕ್ ಹಾಕಿ ನೀವು ರೆಡಿಯಾಗಿ ಹೋಗ್ಬೋದು. ಸೂಪರಾಗಿರುವ ರಿಸಲ್ಟ್ ಬರುತ್ತೆ. ಆದರೆ ಒಂದು ನಾನು ಹೇಳ್ತಾ ಇದ್ದೀನಿ, ಇದನ್ನು ನೀವು ಹಚ್ಚಿ 20 ನಿಮಿಷದ ನಂತರ ನೀವು ತೆಗೆದ ಮೇಲೆ ನಾರ್ಮಲಾಗಿ ನೀವು ಯಾವುದೇ ರೀತಿಯಂತಹ ಕೆಮಿಕಲ್ ಇರುವಂತಹ ಕ್ರೀಮ್ ಆಗಲಿ, ಇಲ್ಲ ನೀವು ಮನೆಯಲ್ಲೇ ಏನಾದರೂ ಹಚ್ತಿದ್ದೀನಿ ಅಂತ ಹೇಳಿ ನೀವು ಹಚ್ಚಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇರೋದು ಒಂದೇ, ಇದನ್ನು ಹಚ್ಚಿ ನೀವು ರಿಮೂವ್ ಮಾಡಿದ ಮೇಲೆ ಮನೆಯಲ್ಲೇ ನಿಮ್ಮದು ಪ್ಯೂರ್ ಕೊಕೊನಟ್ ಆಯಿಲ್ ಇದ್ದರೆ ಅದನ್ನು ಅಪ್ಲೈ ಮಾಡಿ ಬಿಟ್ಬಿಡಿ. ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ ಈ ಥರ ಹಾಕಿಬಿಟ್ಟು ಅಪ್ಲೈ ಮಾಡಿಬಿಟ್ಟು ಹಾಗೇ ಬಿಟ್ಬಿಡಿ. ತುಂಬ ಅಂದರೆ ತುಂಬ ಸ್ಕಿನ್ನು ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ, ನೀವು ಮಕ್ಕಳಿದು ಸ್ಕಿನ್ ಎಷ್ಟು ಸಾಫ್ಟ್ ಇರುತ್ತೆ ನೋಡಿ, ಅದೇ ಥರ ಬರುತ್ತೆ. ನೀವು ಇದನ್ನು ಟ್ರೈ ಮಾಡಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನಗೆ ಸಪೋರ್ಟ್ ಮಾಡ್ತಾನೇ ಇರಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ನೀವು ಕೇಳ್ಬೋದು. ಓಕೆ, ಬಾಯ್. ಟ್ರೈ ಮಾಡಿ, ಚೆನ್ನಾಗಿರುವ ಸ್ಕಿನ್ ಬರುತ್ತೆ. ಬಾಯ್.